ಪ್ರಕೃತಿ ಸೌಂದರ್ಯ ಸವಿಯಲು ಆನೆಗಳ ಜೊತೆ ಆಟವಾಡಲು ಕೊಡಗಿನ ದುಬಾರೆ ಆನೆ ಶಿಬಿರಕ್ಕೆ ಬಂದಿದ್ದ ಪ್ರವಾಸಿಗರಿಗೆ ಇವತ್ತು ಮಧ್ಯಾಹ್ನ ಕಣ್ಣೆದುರೇ ಸಾಕ್ಷಾತ್ ಯಮನ ದರ್ಶನವಾಗಿದೆ. ನದಿಯಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವ ಸುಂದರ ದೃಶ್ಯವನ್ನು ನೋಡುತ್ತಿದ್ದ ಜನರ ಮಧ್ಯೆ ಇದ್ದಕ್ಕಿದ್ದಂತೆ ರಣಕಹಳೆ ಮೊಳಗಿದೆ. 2 ಬೃಹತ್ ಸಾಕಾನೆಗಳ ನಡುವೆ ನಡೆದ ಭೀಕರ ಕಾಳಗಕ್ಕೆ ಚೆನ್ನೈ ಮೂಲದ 33 ವರ್ಷದ ಮಹಿಳೆಯೊಬ್ಬರು ಸ್ಥಳದಲ್ಲೇ ಬಲಿಯಾಗಿದ್ದಾರೆ. ಸುಂದರ ಪ್ರವಾಸ ಇವತ್ತು ಮಸಣದ ಹಾದಿಯಾಗಿದೆ. ಅಸಲಿಗೆ ಶಾಂತವಾಗಿದ್ದ ಆನೆಗಳು ಜಗಳ ಆಡಿದ್ದು ಯಾಕೆ? ಅಲ್ಲಿ ನಡೆದಿದ್ದೇನೋ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೋಮವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದುಬಾರೆ ಶಿಬಿರದಲ್ಲಿ ಎಂದಿನಂತೆ ಆನೆಗಳ ಸ್ನಾನದ ಪ್ರಕ್ರಿಯೆ ನಡೆಯುತ್ತಿತ್ತು. ಮಾವುತರಾದ ಗೌಸ್ ಮತ್ತು ವಿಜಯ ಅವರು ಮಾರ್ತಾಂಡ ಮತ್ತು ಕಂಜನ್ ಅನ್ನೋ 2 ಆನೆಗಳನ್ನ ನದಿಗೆ ಕರೆದುಕೊಂಡು ಬಂದಿದ್ರು. ಮಾರ್ತಾಂಡ ಆನೆಯನ್ನ ನೀರಿಗೆ ಇಳಿಸುವಾಗ ಅದು ಪಕ್ಕದಲ್ಲಿದ್ದ ಕಂಜನ್ ಆನೆಗೆ ಕೊಂಚ ಜೋರಾಗಿ ಮುಟ್ಟಿದೆ. ಅಷ್ಟೇ, ಕಂಜನ್ ಆನೆಗೆ ಎಲ್ಲಿಲ್ಲದ ಕೋಪ ಬಂದು ಮಾರ್ತಾಂಡನ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗಿದೆ. ಈ 2 ಬೃಹತ್ ಗಜಪಡೆಗಳ ಜಗಳ ನೋಡಿ ಅಲ್ಲಿದ್ದ ಪ್ರವಾಸಿಗರು ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಜಿನ್ನು ಅವರು ಆನೆಗಳ ರಭಸ ಹಾಗೂ ಕಾಲಡಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಪ್ರಾಣಬಿಟ್ಟಿದ್ದಾರೆ. ಮಾವುತರು ಆನೆಗಳನ್ನ ಕಂಟ್ರೋಲ್ ಮಾಡೋಕೆ ಹರಸಾಹಸ ಪಟ್ಟರೂ ಅಷ್ಟರಲ್ಲೇ ದೊಡ್ಡ ಅನಾಹುತ ನಡೆದು ಹೋಗಿತ್ತು. ದುಬಾರೆಗೆ ದಿನನಿತ್ಯ ಸಾವಿರಾರು ಜನ ಬರ್ತಾರೆ. ಆನೆಗಳ ತೀರಾ ಹತ್ತಿರಕ್ಕೆ ಹೋಗ್ತಾರೆ. ಇಂತಹ ಟೈಮ್ನಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಇರಬೇಕಾದ ಕಟ್ಟುನಿಟ್ಟಿನ ನಿಯಮಗಳು ಎಲ್ಲಿ ಹೋದವು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಸದ್ಯ ಅರಣ್ಯ ಇಲಾಖೆ ತನಿಖೆ ಕೈಗೊಂಡಿದೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.